ಭರವಸೆಗಳನ್ನು ಸಾರ್ವಜನಿಕರಿಗೆ ಕೊಟ್ಕೊಂಡು ಬಂದಿದೆ. ಅದರಲ್ಲಿ ಒಂದು ಭ್ರಷ್ಟಾಚಾರದ ವಿರೋಧವಾಗಿ, ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿಕೊಂಡು ಬಂದಿದೆ. ನಿರಂತರ ಚುನಾವಣೆಯಿಂದ ಇವತ್ತಿನವರೆಗೆ ಎಲ್ಲ ಟ್ರಾನ್ಸ್ಫರ್ ಪ್ರಕ್ರಿಯೆಗಳಾಗಿದೆ, ಬೇರೆ ಬೇರೆ ಕೆಲಸಗಳಾಗಿದೆ. ಒಂದು ಕಡೆ ಕೂಡ ಚಾಚು ಚಪ್ಪದೆ ಭ್ರಷ್ಟಾಚಾರದ ವಿರೋಧ, ಭ್ರಷ್ಟಾಚಾರ ರಹಿತವಾಗಿ ಅಧಿಕಾರಿಗಳಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಈಗ ನಿಮಗೆ ಗೊತ್ತಿರಬಹುದು, ಕೆಲವು ಕಚೇರಿಗಳಲ್ಲಿ ಬಡವರು ಹೋದರೆ ಅವರನ್ನು ಉಪಚರಿಸುವಂಥ ರೀತಿ ನಿಯಮಗಳು ಬದಲಾಗಿದೆ. ಕೆಲವರು ದುಡ್ಡು ತೆಗೊಂಡವರು ಅವರಿಗೆ ವಾಪಸ್ ಕೊಡುವಂಥ ಕೆಲಸಗಳು ಆಗಿದೆ. ಕೆಲವರು ಎಲ್ಲಾದರೂ ಹೋಗಿ ಅವರಿಗೆ ನಾನು ಶಾಸಕರಿಗೆ ಕರೆ ಮಾಡ್ತೀನಿ ಅಂತ ಹೇಳಿದರೆ ಕೂಡಲೇ ಅವರು ಕರೆ ಮಾಡಬೇಡಿ, ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ವಿಚಾರಗಳಾಗಿದೆ. ಇದು ಹೇಗೆ ಆಯಿತು ಅಂತ ಹೇಳಿದ್ರೆ, ಇದು ಹಿಂದಿನ ಸರ್ಕಾರದವರಿಗೂ ಕೂಡ ಮಾಡಬಹುದಿತ್ತು. ಹಿಂದಿನ ಸರ್ಕಾರದಲ್ಲಿ ನಾವು ಯಾವಾಗ ಭ್ರಷ್ಟಾಚಾರಕ್ಕೆ ಒಳಗಾಗ್ತೇವ, ಯಾವಾಗ ನಾವು ಅಧಿಕಾರಿಗಳೆಲ್ಲ ಏನಾದರೂ ನಿರೀಕ್ಷೆ ಮಾಡ್ತೇವ. ಈಗ ನಾವು ನಿಮಗೆ ಹೇಳ್ಬೋದು, ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿ ಬರುವಾಗ ಕೆಲವು ದುಡ್ಡು ತಗೊಂಡು ತಂದು ಕೊಟ್ಟವರು ನನಗೆ ಇದ್ದಾರೆ, ನಾನು ನಿರಾಕರಿಸಿದೆ. ನೀವು ಬಡವರ ಕೆಲಸ ಮಾಡಿ, ಸರ್ಕಾರದ ಕೆಲಸ ಮಾಡಿ, ಜನರಿಗೆ ಸೇವೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದೆ. ಬಾಕಿ ವಿಚಾರಗಳಲ್ಲಿ ನಾನಲ್ಲಿ ಬಾರಿ ಅವರ ಯಾವ ವಿಚಾರಗಳು ನಾನು ಕೈ ಹಾಕ್ತೀನಿ. ಯಾವ ಬಡವರು ಬರ್ತಾರೆ ಅವರಿಗೆ ಸೇವೆ ಕೊಡುವಂಥ ಕೆಲಸಗಳು ಆಗಬೇಕು. ಅಭಿವೃದ್ಧಿ ಬಗ್ಗೆ ಒಂದಷ್ಟು ಕೆಲಸಗಳನ್ನು ಕೈಗೆ ತಗೊಂಡಿದ್ದೀನಿ. KMFಗೆ ನಾವು ಪುತ್ತೂರಿಗೆ ಶಿಫ್ಟ್ ಮಾಡಬೇಕು. ಪುತ್ತೂರಿಗೆ ಶಿಫ್ಟ್ ಮಾಡಲಿಕ್ಕೆ 10 ಎಕರೆ ಜಾಗ, ನಿಮಗೆ ಗೊತ್ತಿರ್ಬೋದು, ನಿಮಗೆ ಗೊತ್ತಿದೆ. ಒಂದು ಕಡೆ 10 ಎಕರೆ ಜಾಗದ ಹತ್ರ ಹೋದರೆ ಒಂದು 25 ಕರೆ ಬರ್ತದೆ. ನನ್ನ ಕೊಮಿಟಿಯನ್ನು ತೆಗಿತೀರಿ, ನನ್ನ ಗವರ್ಮೆಂಟ್ ಜಾಗವನ್ನು ತೆಗಿತೀರಿ, ನಮ್ಮ ಹತ್ತಿರದ ಜಾಗವನ್ನು ತೆಗಿತೀರಿ. ಆದರೂ ಹಠ ಬಿಡದೆ KMFಗೆ 10 ಎಕರೆ ಜಾಗ ಪ್ರಸ್ತಾವನೆ ಹೋಗಿ ಇವತ್ತು DC ಕಚೇರಿಯಲ್ಲಿ ಸುತ್ತಮುತ್ತಲ ಜನರನ್ನೆಲ್ಲ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇವತ್ತಿನವರೆಗೆ ಪುತ್ತೂರಿನ ಇತಿಹಾಸದಲ್ಲಿ ಇಲ್ಲದಂತೆ, ನಾನು ಚುನಾಯಿತನಾಗಿ ಬಂದ ಕೂಡಲೇ ನಾನು ಫೇಸ್ ಮಾಡಿರುವಂಥ ದೊಡ್ಡ ಪ್ರಾಬ್ಲಮ್ ಅಂದರೆ ಕುಡಿಯುವ ನೀರಿನ ಪ್ರಾಬ್ಲಮ್. ಎಲ್ಲ ಪಂಚಾಯತ್ಗಳು, ಅದರಲ್ಲೂ ವಿಟ್ಲ ಆ ಭಾಗದ ಪಂಚಾಯತ್ಗಳಲ್ಲಿ ಅತೀವ ಕುಡಿಯುವ ನೀರಿನ ಸಮಸ್ಯೆಗಳಿದೆ. ಇನ್ನೊಂದು ನೋಡಿದಂತ ಹೇಳಿದ್ರೆ, ಜನರು ಕುಡಿಯುವ ನೀರು ಅದು ಶುದ್ಧ ನೀರಲ್ಲ. ಬೋರ್ವೆಲ್ಲಿಂದ ಟ್ಯಾಂಕಿಗೆ ಹಾಕೋದು, ಟ್ಯಾಂಕಿಯಿಂದ ಕುಡಿಯುವುದು. ಅದು ನಿಜವಾಗಿ ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್ ವಾಟರ್. ಅದನ್ನು ಫಿಲ್ಟ್ರೇಷನ್ ಮಾಡಿ ಬಿಸಿ ನೀರು ಮಾಡಿ ಕುಡಿತಾರೆ, ಅದು ಬೇರೆ ವಿಚಾರ. ಆದರೆ ಫಿಲ್ಟರ್ ವಾಟರ್ ಕುಡಿಯಬೇಕು, ಅಟ್ಲೀಸ್ಟ್ ಫಿಲ್ಟ್ರೇಷನ್ ಆಗಿರುವಂಥ ನೀರು ಕುಡಿಯಬೇಕು ಅಂತ. ಅದಕ್ಕೆ ಪ್ರಸ್ತಾವನೆಯನ್ನು ಮಾಡಿ ಎಲ್ಲ ಇದಕ್ಕೆ ಮೊನ್ನೆ ನಾನು ಬಜೆಟಿನಲ್ಲಿ 1,000 ಕೋಟಿ ನಮಗೆ ಮೆಡಿಕಲ್ ಕಾಲೇಜಿಗೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಹತ್ರ ಎಲ್ಲ ಒತ್ತಡಗಳನ್ನು ಹಾಕಿದೆ. ಆದರೆ ಮುಖ್ಯಮಂತ್ರಿಗಳು ಈ 5 ಗ್ಯಾರಂಟಿಗೆ ನಮಗೆ 52,000 ಕೋಟಿ ಬೇಕು, ಅದರಿಂದ ಈ ಸಲ ಒಂದು ಕೊಡಲಿಕ್ಕೆ ಆಗೋದಿಲ್ಲ, ನನ್ನ ಪತ್ರದಲ್ಲಿ ನೆಕ್ಸ್ಟ್ ಬಜೆಟಿಗೆ ಮಂಡನೆ ಮಾಡುವುದಂತ ಬರೆದಿದ್ದಾರೆ. ನಾನು ಆ ವಿಚಾರವನ್ನು ಬಿಟ್ಟು ನಮಗೆ ಕುಡಿಯುವ ನೀರನ್ನು ಕೊಡಿ ಅಂತ ಕೇಳಿದೆ. ಕುಡಿಯುವ ನೀರಿಗೆ ಬಜೆಟಿನಲ್ಲಿ ಸೇರಿಸಬೇಕಂತೇನಿಲ್ಲ. ಇನ್ನೊಂದು ಗ್ರಾಮೀಣ ನೀರು ವಿತರಣೆ ಏನಿದೆ ಆ ಇಲಾಖೆಗೆ ಟೋಟಲ್ ಬಜೆಟ್ನಲ್ಲಿ 5,000 ಕೋಟಿ ಇಟ್ಟಿದ್ದಾರೆ. ಇಷ್ಟರೊಳಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಭಾಗದವರು ಮಾತ್ರ ಅದನ್ನು ಹೊತ್ತುಕೊಂಡು ಹೋಗ್ತಾ ಇರುವಂಥದ್ದು. ನಾನು ಅದರಲ್ಲಿ ಈ ಸಲ ಬರೆಯುವಾಗಲೇ ನನಗೆ ಇದರಲ್ಲಿ 1,000 ಕೋಟಿ ನಮಗೆ ಕೊಡಬೇಕು ಅನ್ನೋ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದಾಗ ಕಡೆಗೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು 960 ಕೋಟಿ ರೂಪಾಯಿಯ ಅನುದಾನವನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಕಡ ಮತ್ತು ವಿಲೇಜ್ಗಳನ್ನು ಕೂಡ ತಿಳ್ಕೊಂಡಿದೆ. ಯಾಕಂದರೆ ಒಂದು ಅಲಂಕಾರಲ್ಲಿ ಬರ್ತದೆ, ಒಂದು BC ರೋಡಲ್ಲಿ ಬರ್ತದೆ, ಕೆದಿಲರಲ್ಲಿ ವೆಟ್ವೆಲ್ ಬರ್ತದೆ, ಅಲ್ಲಿಂದ ಫಿಲ್ಟ್ರೇಷನ್ ಆಗಿ ಬೆರುವಾಯಿ ವಿಟ್ಲ ಆ ಭಾಗಕ್ಕೆ ಸರಬರಾಜು ಆಗ್ತದೆ. ಅಲಂಕಾರದಿಂದ ಬಂದು ಉಪ್ಪಿನಂಗಡಿ ಹತ್ರ ವೆಟ್ವೆಲ್ ಮಾಡಿ ಈ ಭಾಗದ ಪೂರಾ ವಿಲೇಜ್ಗಳಿಗೆ, ಗ್ರಾಮಗಳಿಗೆ 24 ಗಂಟೆ ಕುಡಿಯುವ ನೀರನ್ನು ಕೊಡುವಂಥ ಕೆಲಸಗಳು ಆಗ್ತದೆ. ನಮ್ಮ ಕೊಯ್ಲದಲ್ಲಿ
ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರ್ಬೋದು, ಎಲ್ಲ ಬಿಲ್ಡಿಂಗ್ ಆಗಿ 125 ಕೋಟಿ ಸ್ಯಾಂಕ್ಷನ್ ಆಗಿ ಕಳೆದ 5 ವರ್ಷದಿಂದ ನೀವು ಒಮ್ಮೆ ಭೇಟಿ ನೀಡಿದ್ರೆ ಗೊತ್ತಾಗ್ತದೆ ಇಷ್ಟಿಷ್ಟು ದಪ್ಪ ಧೂಳಿದೆ, ಎಷ್ಟು ಚಂದ ಬಿಲ್ಡಿಂಗ್ ಇದೆ, ಹೈಕೋರ್ಟ್ ಥರ ಅಲ್ಲಿ ಬಿಲ್ಡಿಂಗ್ ಆಗಿದೆ. ಇವತ್ತಿಗೂ ಕೂಡ ಧೂಳು ಹಿಡ್ಕೊಂಡಿದೆ. ಅದಕ್ಕೆ ಹೋಗಿ ನಾವು ಪಶುವೈದ್ಯಕೀಯ ಮಂತ್ರಿ ಹತ್ರ ಎಲ್ಲ ವಿಚಾರಗಳನ್ನು ಹೇಳಿ ಅದಕ್ಕೆ 140 ಕೋಟಿ ಎರಡನೇ ಫೇಸ್ಗೆ ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ದಾರೆ. 140 ಕೋಟಿ ಒಮ್ಮೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಇಮಿಡಿಯೇಟ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ 40 ಕೋಟಿ 20 ಕೋಟಿಗಳು ಬೇಕು. ಅದನ್ನು ಕೂಡ ಮೊನ್ನೆ ಅಲ್ಲಿ ಕೆಲವು ಪ್ರಾಣಿಗಳು ಬೇಕು, ಬೇರೆ ಬೇರೆ ಅವರಿಗೆ ಕಾಲೇಜಿಗೆ ಬೇಕಾಗುವಂಥ ವಿಚಾರಗಳು ಬೇಕು. ಅದಕ್ಕೆ 20 ಕೋಟಿಯನ್ನು ನಮ್ಮ ಆರ್ಥಿಕ ಇಲಾಖೆಯಲ್ಲಿ ಹೋಗಿ ಅವರ ಹತ್ರ ಸೆಕ್ರೆಟರಿ ಹತ್ರ ಮಾಡಿ ಆ 20 ಕೋಟಿಯನ್ನು ಕೊಡುವಂಥ ಕೆಲಸವನ್ನು ಅದಕ್ಕೆ ಅನುಮೋದನೆ ಕೊಡುವಂಥ ಕೆಲಸ ಮಾಡಿದ್ದೀವಿ. ಆನಂತರ ಫ್ಯಾಕಲ್ಟೀಸ್ಗೆ 248 ಫ್ಯಾಕಲ್ಟೀಸು ಬೇಕು. ನಾವು 248 ಬೇಡ, ಅಟ್ಲೀಸ್ಟ್ 150 ಫ್ಯಾಕಲ್ಟೀಸಲ್ಲಿ ಅದನ್ನು ಆರಂಭ ಮಾಡಬಹುದು ಅನ್ನೋ ವಿಚಾರ ತಿಳ್ಕೊಂಡು ಅದು 140 ಫ್ಯಾಕಲ್ಟಿಗೆ ಸಾಧಾರಣ ಒಂದು 15 ಕೋಟಿ ಬೇಕಾಗ್ತದೆ. ಅದಕ್ಕೂ ಕೂಡ ಅದು ಮೊನ್ನೆ ಆ ಫೈಲು ಫೈನಾನ್ಸ್ ಸೆಕ್ರೆಟರಿಗೆ ಬಂದಿರಲಿಲ್ಲ, ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮೆಡಿಕಲ್ ಕಾಲೇಜು ನಮಗೆ ಡ್ರೈನೇಜ್ ಫೆಸಿಲಿಟಿ ಬೇಕು. ಡ್ರೈನೇಜ್ ಇದು 460 ಕೋಟಿ ಪ್ರಸ್ತಾವನೆ ಹೋಗಿದೆ. ಆಲ್ರೆಡಿ ಇಲ್ಲಿ ಸರ್ವೆ ಮಾಡಲಿಕ್ಕೆ ಜಿಯೋಗ್ರಫಿಕಲ್ ಮೊನ್ನೆ ಸದನದಲ್ಲಿ ಮಾತಾಡಿದ ಯಾವುದೇ ವಿಚಾರ ಇದ್ದರೂ ಅದಕ್ಕೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆದ್ಯತೆ ಕೊಡುವಂಥದ್ದು ಅದು ಮೊದಲಿಂದ ನಡೆದು ಬಂದ ವಿಚಾರ. ಕೂಡಲೇ ಆ ಫೈಲನ್ನು ಕರೆದು ಈಗ ಸರ್ವೆಗೆ ಕಳಿಸುವಂಥ ಕೆಲಸ ಆಗಿದೆ. 1-2 ವರ್ಷದಲ್ಲಿ ನಮ್ಮಲ್ಲಿ ಡ್ರೈನೇಜ್ ಫೆಸಿಲಿಟಿಗೂ ಬೇಗ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಮಗೆ ಮೇನ್ ಎಜೆಂಡಾ ಇರುವಂಥದ್ದು ಇಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು. 300 ಬೆಡ್ ಇದೆ, ಅದಕ್ಕೆ ಸಾಧಾರಣ 750ರಿಂದ 1,000 ಕೋಟಿ ಬೇಕಾಗ್ತದೆ. ಅದನ್ನು ಕೊಡಲಿಕ್ಕೆ 1,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ವಿಚಾರಗಳೇನಲ್ಲ, ಅದು ಆರಾಮ್ಸೆ ಕೊಡ್ಬೋದು. ಎಲ್ಲ ಬೇರೆ ಬೇರೆ ಕಡೆ ಕೊಡ್ತಾರೆ, ನಮಗೆ ಮಾತ್ರ ದಕ್ಷಿಣ ಕನ್ನಡಕ್ಕೆ ಕೊಡುವುದಿಲ್ಲ ಕಡಿಮೆ. ಯಾರು ಕೇಳಿದ್ರು ದಕ್ಷಿಣ ಕನ್ನಡದವರು ಮಾತಾಡೋದಿಲ್ಲ, ನಮಗೆ ಕೊಡೋದು ಕಡಿಮೆ. ಯಾರು ನಾವು ಯಾರಾದ್ರೂ ಓದುತ್ತ ಮಾತ್ರ ಮಾತಾಡೋದು ಸುಮಾರೆ ಕೂತ್ಕೊಳ್ಳೋಣ. ನಾವು ಅದನ್ನು ತಗೊಳ್ಳುವಂಥ ಖಂಡಿತ ಈ ಸಲ ನಮಗೆ ನೆಕ್ಸ್ಟ್ ಬಜೆಟ್ನಲ್ಲಿ ಕೊಡೋದಿದ್ರೆ ನಾವೆಲ್ಲ ಪುತ್ತೂರಿನವರು ಸೇರಿ 5,000ದಿಂದ 10,000 ಜನ ನಾವು ನಡ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದೆ ಬಜೆಟಿನಲ್ಲಿ. ಇಲ್ಲಿಂದ ಒಂದು ರ್ಯಾಲಿ ಹೋಗುದು. ನಾವೇನದು ಪ್ರೊಟೆಸ್ಟ್ ಏನಲ್ಲ, ನಾವೆಲ್ಲರೂ ಸೇರಿಕೊಂಡು ಅಲ್ಲಲ್ಲಿ ನಿಂತುಕೊಂಡು ಟೆಂಟ್ ಹಾಕ್ಕೊಂಡು ಊಟ ಮಾಡಿಕೊಂಡು ಎಷ್ಟೆಷ್ಟು ಜನ ಸೇರ್ತಾರೆ ಸೇರಿಕೊಂಡು ಬ್ಯಾಂಗ್ಳೂರಿಗೆ ನಡಿಗೆ ಮಾಡಬೇಕು ಅಂತ ಯೋಚನೆಗಳು ಇದೆ. ಈ ನ್ಯಾಷನಲ್ ಹೈವೇ ನೀವೀಗೆಲ್ಲ ಗೊತ್ತಿದ್ದಾಗೆ ನೀವೀಗ NHAA ಆದರೆ ಮಾನಿವರೆಗೆ ಫಸ್ಟ್ ಕ್ಲಾಸ್ 4 ಲೇನ್ ರೋಡ್ ಆಗ್ತದೆ. ನಮ್ಮ ಕನಸುಗಳು ಆಗ್ತಾ ಇದೆ, ಯಾವತ್ತೇ ಆಗಬೇಕಿತ್ತು, ಇವತ್ತಿನವರೆಗೆ ಆಗಲಿಲ್ಲ, ನಮ್ಮ ದುರ್ದೈವ. ಅದು ಅಟ್ಲೀಸ್ಟ್ ಹತ್ತಿರ ಬಂದಿದೆ. ನೆಕ್ಸ್ಟ್ ಮಳೆಗಾಲ ಆಗೋವರೆಗೆ ನಮ್ಮ ಮಾನಿಯವರೆಗೆ ಬರ್ಬೋದು ಅಂತ ನಮ್ಮ ವಿಚಾರ. ಮಾನಿಯಿಂದ ನಮ್ಮ ಪುತ್ತೂರಿಗೆ ಒಂದು 4 ಲೇನ್ ಬಂದರೆ ಮಂಗಳೂರಿಂದ ಇಲ್ಲಿವರೆಗೆ ಉಪ್ಪಿನಂಗಡಿಯವರೆಗೆ 4 ಲೇನ್ ಸಿಗ್ತದೆ. ನಮಗೂ ಅರ್ಧ ಗಂಟೆಯಿಂದ 35 ನಿಮಿಷದಲ್ಲಿ ಇಲ್ಲಿ ಬಂದು ಮುಟ್ಟಬೇಕು. ಈ ಮೆಡಿಕಲ್ ಕಾಲೇಜಿಗೆ ಪೂರಕವಾಗಿ ಕೆಲವು ಒಳ್ಳೆ ಪ್ರೊಫೆಸರ್ಗಳೆಲ್ಲ ಬರಬೇಕು. ರೋಡು ಚೆನ್ನಾಗಿದ್ದರೆ ಅವರು ಒಪ್ಕೊಳ್ತಾರೆ, ರೋಡು ಸರಿಯಾಗಿಲ್ಲ ಅಂದರೆ ಅವರು ಅನ್ನೋ ಟೈಮ್ ವೇಸ್ಟ್ ಆಗ್ತದೆ ಅಂತ ಒಪ್ಕೊಳ್ಳೋದು ಕಡಿಮೆ. ಸೊ ನ್ಯಾಷನಲ್ ಹೈವೇ ಗೈಡ್ಲೈನ್ಸಲ್ಲಿ ಒಂದು ಕ್ಲಾಸ್ ಇದೆ, ಎಲ್ಲಿ NHAA ಪಾಸ್ ಆಗ್ತದೆ ಅದರಿಂದ 20 ಕಿಲೋಮೀಟರ್ ದೂರದಲ್ಲಿ ಯಾವುದಾದ್ರೂ ತಾಲೂಕುಗಳಿದ್ದರೆ ಆ ತಾಲೂಕಿನ ರಸ್ತೆ ನ್ಯಾಷನಲ್ ಹೈವೇಗೆ NHAA ಹೈವೇ ನ್ಯಾಷನಲ್ ಹೈವೇಗೆ ಅದು ಅವರು ಹ್ಯಾಂಡ್ ಓವರ್ ಆಗಿದ್ದರೆ ಅದನ್ನು ಪ್ರಯಾರಿಟಿಯಲ್ಲಿ ತಗೋಬೇಕು ಅಂತ ಒಂದು ಕ್ಲಾಸ್ ಇದೆ. ಆ ಪ್ರಪೋಸಲನ್ನು ತರಿಸಿ 2 ಪ್ರಪೋಸಲ್ ಮಾಡಿದ್ದೀವಿ. ಒಂದು ಮಾನಿಯಿಂದ ಜಾಲ್ಸೂರುವರೆಗೆ 1,000 ಕೋಟಿ, ಜಾಲ್ಸೂರಿನಿಂದ ನಮ್ಮ ಸಂಪಾಜೆವರೆಗೆ 1,000 ಕೋಟಿ ಸೆಕೆಂಡ್ ಫೇಸ್. ನಾನು ಅದನ್ನು ಪುನಃ ಕಟ್ ಮಾಡಿ ಪುತ್ತೂರಿನವರೆಗೆ 350 ಕೋಟಿ ಮಾಡಿ ಆ ಪ್ರಪೋಸಲನ್ನು ಸೌತ್ ಇಂಡಿಯಾ ರೀಜನಲ್ ಆಫೀಸ್ ಮ್ಯಾನೇಜರ್ಗೆ ಅಲ್ಲಿಂದ ತಗೊಂಡೋಗಿ ಅವರಿಂದ ಪ್ರಪೋಸ್ ಮಾಡಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಈಗ ಅಲ್ಲಿ ಮಾತಾಡಲಿಕ್ಕೆ ನಮ್ಮ ಸ್ವರ ಸ್ವಲ್ಪ ಕಡಿಮೆ ಆಗ್ತದೆ, ನಾನು ಬೇರೆ ಪಕ್ಷದಲ್ಲಿ ಇದ್ದೇನೆ. ಆದರೆ ನಮ್ಮ ಸಂಸದರ ಹತ್ರ ಹೇಳಿದ್ದೀನಿ, ನಾವು ಅಭಿವೃದ್ಧಿಯಲ್ಲಿ ಅದರಲ್ಲಿ ನಾವು ಕಾಂಪ್ರಮೈಸು, ಪಕ್ಷ ಬೇರೆ ಅಭಿವೃದ್ಧಿ ಬೇರೆ. ಅಭಿವೃದ್ಧಿ ನಮ್ಮ ರಾಜ್ಯಕ್ಕೆ ನಮ್ಮ ಭಾಗಕ್ಕೆ ಅವರಿಗೆ ಕರೆ 2 ಸಲ ಮಾಡಿದ್ದೀನಿ.
ಅವರು ಆಯಿತು ಅಂತ ಒಪ್ಪಿಕೊಂಡು ನನಗೆ ಒಂದು ದಿವಸ ಟೈಮ್ ಕೊಡಿ, ನೀವು ಕಳೆದ ದಿವಸ ಬರ್ತಿಲ್ಲ, ನೀವೇ ಮಾಡಿದ್ರಂತೂ ಇಲ್ಲಿ ಪರವಾಗಿಲ್ಲ. ಈ ವರ್ಷದ ಆ್ಯನ್ಯುವಲ್ ಬಜೆಟಲ್ಲಿ ಸೇರಿಸಿದರೆ ಕೆಲವು ಎಲ್ಲ ಟೆಕ್ನಿಕಲ್ ರೀಸನಲ್ಲಿ ಇರುವಂಥದ್ದು ನೋಡಿ. ಈ ವರ್ಷದ ಆ್ಯನ್ಯುವಲ್ ಬಜೆಟಲ್ಲಿ ಸೇರಿಸಿದೆ, ಇಮಿಡಿಯೇಟ್ ನಾವು ಲ್ಯಾಂಡ್ ಅಕ್ವಿಸಿಷನ್ ಶುರು ಮಾಡಬೇಕು. ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ 6 ತಿಂಗಳು ಬೇಕು. ಆನಂತರ ಇಮಿಡಿಯೇಟ್ ಕೆಲಸ ಟೆಂಡರ್ ಆಗೋಕೆ 6 ತಿಂಗಳಾಗ್ತದೆ. ಈ ಕಡೆ ಲ್ಯಾಂಡ್ ಅಕ್ವಿಸಿಷನ್ ಆಗ್ತದೆ, ಆ ಕಡೆ ಟೆಂಡರ್ ಆಗ್ತದೆ. 350 ಕೋಟಿ ಆಗಿರುವಂಥದ್ದು ಈ ಸಲ ಅದರಲ್ಲಿ ಸೇರಿಸುವಂಥದ್ದು ಮಾತ್ರ ಇರ್ತದೆ. ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ಅದನ್ನು ಸೇರಿಸುವಂಥ ಕೆಲಸಗಳು ಆಗಬೇಕು. ಆದರೆ ಇನ್ನು 2 ರಿಂದ 3 ವರ್ಷದಲ್ಲಿ ನಮಗೆ ಇಲ್ಲಿವರೆಗೆ 4 ಲೈನ್ ಸಿಗುವಂಥ ಕೆಲಸಗಳಾಗ್ತದೆ. ಕೊಯ್ಲದಲ್ಲಿ ಮೆಡಿಕಲ್ ಆ್ಯನಿಮಲ್ ಹಬ್ ಮಾಡಬೇಕಂತ ಒಳ್ಳೆ ಪ್ರಸ್ತಾವನೆಯನ್ನು ಕೊಟ್ಟಿದೆ. ಅವ್ರು 1 ರೂಪಾಯಿ ದುಡ್ಡು ಖರ್ಚು ಮಾಡೋದು ಬೇಡ, ನಮಗೆ ಇಲ್ಲಿ ಜಾಬ್ ಕ್ರಿಯೇಟ್ ಆಗಬೇಕು. ದಟ್ ಈಸ್ ಅವರ್ ಎಜೆಂಡಾ. ಇಲ್ಲಿ ಏನಾಗ್ತದೆ ಅಂದರೆ ಯುವಕರಿಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳಿ ಅವರಿಗೆ ಜಾಬ್ ಕೊಡಿಸುವಂಥ ಕೆಲಸಗಳಾದರೆ ಅವರ ಕುಟುಂಬವನ್ನು ಅವರು ನೋಡುವಂಥ ಕೆಲಸಗಳಾಗ್ತದೆ. ತುಂಬ ಹುಡುಗರಿಗೆ ಕಲ್ತಿರ್ತಾರೆ, ಪೊಲೀಸ್ ಕೆಲಸಕ್ಕೆ ಯಾರೂ ಸೇರೋಲ್ಲ, KSRTCಗೆ ಯಾರೂ ಸೇರೋಲ್ಲ, ಮೆಸ್ಕಾಮ್ಗೆ ಯಾರೂ ಸೇರೋಲ್ಲ. ನಾವೇನಿದ್ರೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರಿಂದ ಮೇಲೆ ನಮ್ಮ ಅವ್ರ ಕೆಲಸಕ್ಕೆ ಸೇರಿದ್ವಿ. ಅವ್ರಿಗೆ ಅಟ್ಲೀಸ್ಟ್ 15,000 ಸಂಬಳ ಸಿಗ್ತಾ ಇದೆ. ವೈಟ್ ಕಾಲರ್ ಜಾಬ್ ಆದರೆ ಸೇರ್ತಾರೆ. ಅದಕ್ಕೆ ಈ KMF ದೊಡ್ಡ ಪ್ಲಾಂಟನ್ನೇ ಇಲ್ಲಿ ಶಿಫ್ಟ್ ಮಾಡುವಂತ ಬೇಕು. ಪಶುವೈದ್ಯಕೀಯ ಕಾಲೇಜು ಅಲ್ಲಿ ಮಾಡಿದರೆ ಅದಕ್ಕೆ ಅಲ್ಲಿ 618 ಎಕರೆ ಇನ್ನೂ ನಮ್ಮ ಹತ್ರ ಜಾಗ ಇದೆ. ಈ 618 ಎಕರೆ ಜಾಗದಲ್ಲಿ ನಾನು ಪಶುವೈದ್ಯಕೀಯ ಮಂತ್ರಿಗಳಿಗೆ ಮತ್ತು ಸೆಕ್ರೆಟರಿಗೆ ನೋಡಿ ಇದನ್ನೊಂದು PPP ಮಾಡಲಲ್ಲಿ ಮಾಡಿ 1 ರೂಪಾಯಿ ಖರ್ಚು ಮಾಡೋದು ಬೇಡ. ಒಂದು ವೆಂಕಟೇಶ್ವರ ಹ್ಯಾಚರೀಸ್ ಅಂತ ದೊಡ್ಡ ಕಂಪನಿ ಇದೆ. ಅವರೆಲ್ಲ ಚಿಕನ್, ಕೋಳಿ ಮರಿ ಎಲ್ಲ ಕೊಡುವಂಥ ಕಂಪನಿ. ಅವರು ಪ್ರೊಸೆಸಿಂಗ್ ಮಾಡಿ ನಮ್ಮ KFC, ಮೆಕ್ಡೊನಾಲ್ಡ್ಸ್ ಇಂಥವರಿಗೆಲ್ಲ ಚಿಕನ್ ಪೀಸ್ ಮಾಡಿಕೊಂಡು ಅವರು ಪ್ರೊಸೆಸಿಂಗ್ ಮಾಡಿ ಅವ್ರದ್ದು ದಾವಣಗೆರೆಯಲ್ಲಿ ಯೂನಿಟ್ ಇದೆ. ಆ ದಾವಣಗೆರೆ ಯೂನಿಟಿಯಲ್ಲಿ 1600 ಜನ ಪ್ರೊಸೆಸಿಂಗ್ ಯೂನಿಟಲ್ಲಿ ವರ್ಕ್ ಮಾಡ್ತಾರೆ. ಔಟ್ಸೈಡ್ ಒಂದು 500 ಜನ ವರ್ಕ್ ಮಾಡ್ತಾರೆ. ಒಂದು 2000 ಕನಿಷ್ಠ ಲೇಬರಲ್ಲಿ ಬರ್ತಾರೆ, ವರ್ಕ್ ಸಿಗ್ತದೆ ನಮಗೆ ನಮ್ಮ ಭಾಗದವರಿಗೆ. ಆನಂತರ ಇಲ್ಲಿ ವೆಟರ್ನರಿ ಕಾಲೇಜ್ ಬಂದರೆ ಅಲ್ಲಿ ಒಂದು 2,000-2,500 ಮಕ್ಕಳು ಬರ್ತಾರೆ. ಮತ್ತು ಬೇರೆ ಬೇರೆ ಹಂದಿ ಸಾಕುವವರಿಗೆ, ಕೋಳಿ ಸಾಕುವವರಿಗೆ, ಮತ್ತು ಕೋಳಿ ಮೊಟ್ಟೆ ಮಾಡುವವರಿಗೆ, ಇಲ್ಲ ಕುರಿ ಸಾಕುವವರಿಗೆ, ಈ ಥರ ಒಂದು 50-50 KMFಗೆ ಒಂದು ಹಸು ಸಾಕಲಿಕ್ಕೆ ಕೊಡ್ಬೋದು. ಅವರು ಒಳ್ಳೊಳ್ಳೆ ತಳಿಗಳನ್ನು ಕೊಟ್ಟರೆ ಆ ತಳಿ ಇಲ್ಲಿ ಎಲ್ಲರಿಗೆ ಸಿಗುವಂಥದ್ದಾಗ್ತದೆ. ಈ ಥರ ಅಲ್ಲಿ ಜಾಬ್ ಅಕೊಮುಲೇಷನ್ ಆಗಬೇಕು ಅಂತ ನಮ್ಮ ಅನಿಸಿಕೆಗಳಿದೆ. ಈ ರೀತಿ ಕೆಲಸವನ್ನು ಮಾಡೋದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ವಿಧಾನಸಭಾ ಸೌಧಕ್ಕೆ ಫಸ್ಟ್ ಟೈಮ್ ಹೋಗಿಲ್ಲ ನಾನು. ಯಾವುದೇ ಶಾಸಕರು ಹೋಗಲು 1 ವರ್ಷ ತಗೊಳ್ತಾರೆ ಅಲ್ಲಿ ಬಾಯಿ ಬಿಡಬೇಕಿದೆ. ನಾನು 12 ದಿವಸದಲ್ಲಿ 11 ದಿವಸ ಹಠ ಮಾಡಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೆ. ಇವತ್ತು ಅಶೋಕ್ ರೈ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕಿದ್ರೆ ಅವತ್ತು ಮೊನ್ನೆ ಮಾತಾಡಿದಂಥ ವಿಚಾರಗಳು ಅದರಲ್ಲಿ ಹಂತವಾಗಿ ತಿಳ್ಕೊಂಡು ಡ್ರೈನೇಜ್ನ ತಿಳ್ಕೊಂಡಿದ್ದೀನಿ. ಆನಂತರ ತುಳುವಿನ ಬಗ್ಗೆ ಮಾತಾಡಿದ್ದೀನಿ. ಮರದಿಂದ ಬಿದ್ದು ಪ್ಯಾರಾಲಿಸಿಸ್ ಆಗಿ ಮಲಗಿದಲ್ಲಿ ಇದ್ದವರು, ಅವ್ರಿಗೆ ಯಾರು ಸಹಕಾರ ಕೊಡೋರಿಲ್ಲ. ನಾವು ಓಟು ಕೇಳೋರಿಲ್ಲ, ತುಂಬ ಮನೆಗೆ ಹೋಗಿದ್ದೀನಿ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಕೇಳಿರುವಂಥದ್ದು. ದೊಡ್ಡೊಂದು ಸಂಘಟನೆಗೆ ಎಲ್ಲರೂ ಸಂಘಟನೆಗೆ 4,800 ಜನ ಇದ್ದಾರೆ. ಅವರೆಲ್ಲ ಈಗ ಒಟ್ಟಾಗಿದ್ದಾರೆ, ನನ್ನ ಹತ್ರ ಬರ್ತಾ ಇದ್ದಾರೆ. ಸೊ ನಾವು ಓಟು ಕೇಳುವಾಗ ಕೆಲವರ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಮಲಗಿಕೊಂಡು ಅಲ್ಲಿ ಅವರು ನರಳುವ ಪರಿಸ್ಥಿತಿ ನೋಡಿದರೆ ನಮಗೆ ಅದು ಮನಸ್ಸಿಗೆ ನಾಟಿ ಹೋಗಿತ್ತು. ಅದನ್ನು ಎಲ್ಲಿ ಹೋಗಿ ಕೇಳಬೇಕೋ ಅಲ್ಲಿ ಕೇಳಬೇಕಂತ ಮಾಡಿಕೊಂಡಿದ್ದೆ. ಅದನ್ನು ಕೇಳಿ ಒಂದು ಹಂತಕ್ಕೆ ಬಂದಿದ್ದೀನಿ. ತುಳುವಿನ ಬಗ್ಗೆಯೂ ಹಾಗೆ, ತುಳುವಿನ ಬಗ್ಗೆ ಇಲ್ಲಿ ಹೋಗಿ 6 ಡಿಪಾರ್ಟ್ಮೆಂಟ್ NOC ಬರಬೇಕು. 1 ಡಿಪಾರ್ಟ್ಮೆಂಟ್ NOCಯನ್ನು ತಂದು ಕೊಟ್ಟಿದ್ದೀನಿ. ಇನ್ನು ಯಾರು ತುಳು ಅಕಾಡೆಮಿಯ ಅಧ್ಯಕ್ಷರಾಗ್ತಾರೆ ಅವ್ರಿಗೆ ಟಾರ್ಗೆಟೇ ಅದು 5 ತಿಂಗಳಲ್ಲಿ ಈ 5 ಡಿಪಾರ್ಟ್ಮೆಂಟ್ NOC ತಂದು ಕೊಡಬೇಕು. ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ಸೇರಿಸಬೇಕು. ನಮಗೆಲ್ಲ ಅದರಲ್ಲಿ ಅವಕಾಶಗಳು ಆಗಬೇಕು. ನಾವು ಬ್ಯಾಂಗ್ಳೂರಿನಲ್ಲಿ ಕಮಲ ಮಾಡಬೇಕು. ನಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಇಡೀ ಕರ್ನಾಟಕದ ಜನರಿಗೆ ತೋರಿಸಬೇಕು. ಅಲ್ಲಿ ನಮ್ಮ ಆಹಾರದ ಕ್ಯಾಂಟೀನ್ಗಳನ್ನೆಲ್ಲ ಹಾಕಬೇಕು. ಜನಗಳಲ್ಲಿ ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ ನಮ್ಮ ಆಚಾರ ವಿಚಾರಗಳನ್ನು ತೋರಿಸುವಂತಾಗಬೇಕು. ತುಳು ಭವನಕ್ಕೆ 1 ಎಕರೆ ಜಾಗ ಬೆಂಗಳೂರಿನಲ್ಲಿ ಕೊಡಬೇಕು. ಅಲ್ಲಿ ದೊಡ್ಡ ತುಳು ಭವನ ಕಟ್ಟಬೇಕು. ನಾವು ಇಷ್ಟು ಜನ, ಯಾವ ಜಾತಿ ಮತ ಯಾವುದಿದ್ರು ನೋಡಿ, ಕಡೆಗೆ ನಾವು ಜೊತೆ ಸೇರುವಾಗ ಕನ್ನಡ ಬಿಟ್ಟರೆ ಮತ್ತೆ ಮಾತಾಡೋದು ತುಳು, ನಾವು ಇಲ್ಲಿ ಮಾತಾಡೋದು ತುಳು, ಜೊತೆಯಲ್ಲಿ ಕನ್ನಡ ಮಾತಾಡುವಂಥದ್ದು. ಸೊ ಇದಕ್ಕೆಲ್ಲ ಹೋರಾಟಗಳು, ಇಲ್ಲಂದರೆ ಇದರ ಬಗ್ಗೆ ಶಬ್ದ ಮೊದಲೇ ವಿಧಾನ ಶಬ್ದದಲ್ಲಿ ಹೇಳಬೇಕಿತ್ತು, ಎದ್ದಿಲ್ಲ.
ಹಾಗೆ ನಮಗೆ ನನ್ನಲ್ಲಿರುವಂಥ ಕೆಲವು ಅನುಭವಗಳನ್ನು ಮಾತುಗಳನ್ನು ತಿಳ್ಕೊಂಡು ಅದನ್ನು ಕೊಡಿಸುವಂಥ ಶಬ್ದ ಎಬ್ಬಿಸಿದೆ. ಈಗ ನನಗೆ ವಿಧಾನಸಭೆಗೆ ಹೋಗಿ ಹೇಳ್ತಾರೆ ತುಳುವ ಬಂದ ನನಗೆ ಹೆಮ್ಮೆ ಆಗ್ತದೆ. ತುಳುವ ಬಂದ ಅಂತ ನನಗೆ ತುಳು ಅಂತ ಹೇಳಿದ್ರೆ ನನಗೆ ಎಲ್ಲರಿಗೆ ಹೇಳ್ತಾರೆ ತುಳುವಿನ ಬಗ್ಗೆ ಭಾರಿ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಭಾರಿ ಪ್ರಶಂಸೆ ಕೊಟ್ಟರು. ನಿಮ್ಗೆ ಏನು ಬೇಕು ನಾನು ಮಾಡಿಕೊಡ್ತೀನಿ, ನೀವು ಮಾತಾಡಿದ್ದು ಭಾರಿ ಖುಷಿ ಆಯಿತು, ಇಷ್ಟವರೆಗೆ ಯಾರು ಮಾತಾಡಿಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು. ಅದು ಒಟ್ಟು ಒಂದು ಹಂತದಲ್ಲಿ ಬಡವರ ಪರವಾಗಿ ಕೆಲಸವನ್ನು ಮಾಡಬೇಕು. ನಾನು ನಿಮಗೆ ಗೊತ್ತಿದ್ದಾಗೆ ನಾನು ಉದ್ಯಮ ಮಾಡ್ತಾ ಇದ್ದೆ. ನಾನು ಇಲ್ಲಿ ಏನಾದರೂ ಇದು ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದಕ್ಕೆ ಬಂದಿಲ್ಲ. ಉದ್ಯಮ ಮಾಡ್ತಾ ಹೋದರೆ ಎಷ್ಟು ಉದ್ಯಮ ಮಾಡ್ತಾನೆ ಹೋಗ್ಬೋದು. ಜನರ ಸೇವೆ ಮಾಡಲಿಕ್ಕಾಗಿ ಈ ರಾಜ್ಯಕ್ಕಾಗಿ ಬಂದಿದ್ದೀನಿ. ಆ ರೀತಿ ಕೆಲಸ ಮಾಡಿಕೊಂಡು ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದಷ್ಟು ಜನ ಪ್ರಶಂಸೆ ಹೇಳ್ತಾರೆ ಇಡೀ ತುಳುವಿನವರು. ಆನಂತರ ನಮ್ಮ ಬಂಟ ಸಮಾಜದ ಬಗ್ಗೆನೂ ಮಾತಾಡಿದ್ದೀನಿ. ತುಂಬ ಜನ ಹೇಳ್ತಾರೆ ನೀವೀಗ ಬಂಟರ ಬಗ್ಗೆ ಮಾತಾಡಿದ್ರಲ್ಲ, ನೀವು ಬಂಟರ ಪರವಾಗಿ ಇದ್ದರೆ ನಿಮಗೆ ಭಾರಿ ತೊಂದರೆ ಆಗ್ತದೆ ಅಂತ ಹೇಳಿ. ಅವರವರ ಜಾತಿ ಮೇಲೆ ಅವರವರಿಗೆ ಅಭಿಮಾನ ಇದ್ದೇ ಇರ್ತದೆ. ಎಲ್ಲ ಧರ್ಮದವರ ವಿಚಾರದ ಬಗ್ಗೆ ಹೇಳ್ತೀವಿ. ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ಬಂದದನ್ನು ಕೇಳಬೇಕು. ನಮಗೆ ಟೂರಿಸಂಗೆ 1550 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡಕ್ಕೆ ಪ್ರಣಾಳಿಕೆಯಲ್ಲಿ. ಅದನ್ನೆಲ್ಲ ನಾವು ತಿಳ್ಕೊಳ್ಳುವಂಥ ಕೆಲಸಗಳು ಆಗಬೇಕು. ಒಂದು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡುವ ಮುಖಾಂತರ ಅದೊಂದು ಬೆಂಚ್ ಮಾರ್ಕ್ ಮಾಡಬೇಕು. ಅದರಲ್ಲಿ ಸುಮಾರು ಒಂದು 2-3 ಸಾವಿರ ಜನರಿಗೆ ಕೆಲಸ ಸಿಗುವಂಥದ್ದು ಆಗಬೇಕು. ಅದರಲ್ಲೂ ಕೂಡ ತುಳು ಮಾತಾಡೋರಿಗೆ ರಿಸರ್ವೇಷನ್ ಇಡಬೇಕು. ಈ ವಿಚಾರವನ್ನೆಲ್ಲ ಮುಂದಿಟ್ಟಿದ್ದೇನೆ. ಬಹುಶಃ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಇಲ್ಲ ಹೋಗುವಂಥ ದಾರಿ ತಪ್ಪಿದಾಗ ನಾವು ನಮ್ಮ ದಾರಿಯಲ್ಲೇ ಹೋಗ್ತಾ ಇರ್ತೇವೆ. ನಾನು ಮಾಡಿದೆ ಎಲ್ಲ ಸರಿ ಅಂತ ನಮ್ಮ ತಲೆಯಲ್ಲಿ ಇರ್ತದೆ. ಕೆಲವೊಂದು ತಿದ್ದುಕೊಳ್ಳುವಂಥದ್ದು ಯಾರು ನಿಮ್ಮಂಥವ್ರು ಮಾತ್ರ, ಬಾಕಿಯವರಿಗೆ ಧೈರ್ಯ ಬರೋದಿಲ್ಲ ಹೇಳಲಿಕ್ಕೆ. ನಾನೇನಾದ್ರೂ ತಪ್ಪಿಲ್ಲ ಅವ್ರಿಗೇನಾದ್ರೂ ತೊಂದರೆ ಆಗ್ಬೋದ, ಅವರು ತಪ್ಪು ತಿಳ್ಕೊಳ್ತಾರೆ. ಎಷ್ಟೋ ಜನ ಮಾಧ್ಯಮದವರು ಈಗಲೂ ನನಗೆ ಅನಿಸಿಕೆಗಳನ್ನು ಅವರ ವಿಚಾರಗಳನ್ನು, ಈಗ ಹವಾಮಾನ ನಿಯಂತ್ರಿತ ಒಂದು ವಿಮೆ ಬಂದಿತ್ತು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಾನು ಮಾಡಿಸ್ಲಿಕ್ಕೆ ಕಾರಣನೇ ಪತ್ತೆ ಕಟ್ತರು ಅಂತ ಹೇಳಿ. ಅದು ನಾನಾಗೆ ಮಾಡಿದ್ದಲ್ಲ, ನಾನು ಮಾಡಿದ್ದು ಮಾತ್ರ. ನನಗೆ ಫೀಡ್ಬ್ಯಾಕ್ ಕೊಟ್ಟದ್ದು ಅಶೋಕ್ ಹೆಗ್ಡೆ ಹೀಗಾಗಿದೆ, ಹವಾಮಾನ ಆಧಾರಿತ ವಿಮೆ ನನಗೆ ಸಿಗುವುದಿಲ್ಲ. ಇದರ ಬಗ್ಗೆ ಬೇರೆ ಪತ್ರಕರ್ತರು ಇಲ್ಲಿದ್ದವರು ನನ್ನ ಸ್ನೇಹಿತರೆಲ್ಲ ಮಾಹಿತಿ ಕೊಟ್ಟು ಅದನ್ನು ಪುನಃ ಚೇಂಜ್ ಮಾಡಿ ಅದನ್ನು ಸಿಗುವಂತೆ ಮಾಡಿ ಅದಕ್ಕೆ ಪುನಃ ಎಕ್ಸ್ಟೆನ್ಷನ್ ಬೇಕಾಗಲು ಅದನ್ನು ಕೊಡುವಂಥ ಕೆಲಸ, ಒಂದು ಹತ್ತಾರು ಕೆಲಸಗಳು ನಿಮ್ಮ ಮಾಹಿತಿ ಸಿಕ್ಕಿದ್ರೆ ನಮಗೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಯಾವುದೇ ವಿಚಾರದಲ್ಲಿ ಯಾವ ಗೊತ್ತಿದ್ದು ಯಾರಿಗೂ ಸ್ಟೇಷನ್ಗೆ ಕರೆ ಮಾಡುವಂಥದ್ದು, ಅವರಿಗೆ ಅವರ ಬಗ್ಗೆ ಅವರ ವಿರುದ್ಧವಾಗಿ ಮಾಡಿ, ಇಲ್ಲ ನಮ್ಮ ಪಕ್ಷದ ವಿರೋಧವಾಗಿ ಇದ್ದವರಿಗೆ ಕೆಲವು ಕೆಲಸಗಳನ್ನು ಮಾಡಬೇಡಿ, ಇಲ್ಲ ಅವರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿ ಅಂತ ಖಂಡಿತ ಹೇಳುವ ವಿಚಾರಗಳಿಲ್ಲ. ಯಾವ ಅಧಿಕಾರಿಗಳಿಗೂ ಹಿಡಿದು ಇವರ ಪೊಲೀಸ್ ಸ್ಟೇಷನ್ಗೆ ಹಿಡಿದು 2 ಜನ ಬಂದರೆ ಅವರನ್ನು ಸಮಾಧಾನ ಮಾಡಿ ಕೇಸನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಕಳಿಸಿ ಅಂತ ನನ್ನ ನಿದರ್ಶನ ಇರುವಂಥದ್ದು. ಯಾರಿಗೂ ಒಬ್ಬರ ಪರವಾಗಿ ಪಕ್ಷದ ಪರವಾಗಿ ಕೆಲಸ ಮಾಡುವಂಥದ್ದಲ್ಲ. ಯಾವುದೇ 94C ಅಕ್ರಮ ಸಕ್ರಮ ಬೇರೆ ಬೇರೆ ಯಾವುದಿರಲಿ ಅವರು ಪಕ್ಷಾಧಾರಿತ ಮೇಲೆ ಮಾಡೋದಿಲ್ಲ. ಯಾರು ಬಂದವರಿಗೆ ಎಲ್ರಿಗೂ, ಅದರಲ್ಲೂ ಹೈ ಪ್ರಯಾರಿಟಿ ಆನ್ ಪೂವರ್ ಪೀಪಲ್, ಅವರಿಗೆ ಈಗ 94C ಬಾಕಿ ಇರುವುದನ್ನು ಕೂಡ ಗ್ರಾಮಕ್ಕೆ ಹೋಗಿ ಅದನ್ನು ಕೊಡುವಂಥ ಕೆಲಸವನ್ನು ಮೊದಲು ಮಾಡ್ತೀವಿ ಅಂತ ಹೇಳ್ತೀವಿ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹೌದು, ಕೆಲವು ಕಚೇರಿಗಳಲ್ಲಿ ಜನ ಕಡಿಮೆ ಇದೆ. ಈಗ ಪುರಸಭೆಯಲ್ಲಿ ನೋಡಿದರೆ ಜನ ಸ್ವಲ್ಪ ಅಲ್ಲಿ ಸ್ಟಾಫ್ ಕಡಿಮೆ ಇದೆ. ಅದಕ್ಕೂ ಕೂಡ ನಾವು ಒಳ್ಳೆಯ ರೀತಿಯಾಗಿ ಇನ್ನಷ್ಟು ಜನಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಶಾಲೆಗಳಿಗೆ ಬೇಕಾದಂಥ ಟೀಚರ್ಗಳು ಕೊರತೆ ಸ್ವಲ್ಪ ಇದೆ, ಹೆಚ್ಚೇನಿಲ್ಲ. ಅದಕ್ಕೆ ಟೆಂಪರರಿ ಅವರಿಗೆ ಕೊಡುವಂಥ ಅವಕಾಶವನ್ನು ಮಾಡಿ ಕಲ್ಪಿಸಿಕೊಂಡಿದ್ದೀವಿ. ಈಗ 13,500 ಟೀಚರ್ಗಳು ಬರ್ತಾರೆ. ಅದು ಕೋರ್ಟಿನಲ್ಲಿ ಅದೀಗ ರಿಲೀಸ್ ಆದ ಕೂಡಲೇ ಅದು ಆಗ್ತದೆ. ಕೆಲವು ಕಡೆ ನಮ್ಮ KSRTC ಮತ್ತು ಮೆಸ್ಕಾಂಗಳಲ್ಲಿ ಈ ಭಾಗದ ಜನರು ಯಾರು ಆಸಕ್ತಿ ತೋರಿಸುವುದಿಲ್ಲ. ಸುಮಾರು 120 KSRTC ಅಲ್ಲಿ ಡ್ರೈವರ್ ಏನು ಬ್ಯಾಚ್ ಇದೆ ಅವರನ್ನು ಗುರುತಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಸ್ವಂತ ಖರ್ಚಿನಿಂದ ಹಾಸನಕ್ಕೆ ಕಲಿಸಿ 3 ದಿವಸ ಟ್ರೈನಿಂಗ್ ಮಾಡಿ ಈಗ ಅವರನ್ನು KSRTC ಟ್ರೈನಿಂಗಿಗೆ ಅವರನ್ನು ತಿಳ್ಕೊಳ್ಳುವಂಥ ವಿಚಾರವನ್ನು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಫೇಸಲ್ಲಿ ನಾವು ಮೆಸ್ಕಾಂಗೆ ಯಾರಿಗೆ ಕಂಬ ಹತ್ತಲಿಕ್ಕೆ ಟ್ರೈನಿಂಗ್ ಕೊಟ್ಟು ಅವರನ್ನು ಕೂಡ ಸೇರಿಸುವಂಥ ಕೆಲಸವನ್ನು ಮಾಡಬೇಕು.
ಇನ್ನೊಂದು ನಮ್ಮ ಭಾಗದಲ್ಲಿ ಪೊಲೀಸ್ ಇಲಾಖೆಗೆ ಯಾರಿಲ್ಲ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬರುವವರು. ಸ್ವಲ್ಪ ಪೊಲೀಸ್ ಇಲಾಖೆ ಕೂಡ ನಮ್ಮ ಕಡೆಯವರಿಂದ ಅದನ್ನು ಸೇರಿಸುವಂತಹ ಕೆಲಸವನ್ನು ನಾವು ಇಲ್ಲಿನ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಅಭಿವೃದ್ಧಿ ಮುಖಾಂತರ ಒಂದಾದರೆ ಭ್ರಷ್ಟಾಚಾರದ ವಿರೋಧವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀವಿ. ನೀವು ಕೂಡ ನಿಮ್ಮ ಇವತ್ತಿನ ಸಂವಾದದಲ್ಲಿ ಅಂಥ ವಿಚಾರಗಳಿದ್ರೆ ನೀವು ಮಾಹಿತಿಗಳನ್ನು ಕೊಡ್ಬೋದು. ಇಲ್ಲಾಂತಾದರೆ ವಿದ್ಯುತ್ಗಳು ನಮ್ಮಿಂದ ಏನಾದರೂ ಬದಲಾವಣೆಗಳು ಬೇಕಿದ್ರೆ ಅದರ ಬಗ್ಗೆ ವಿಚಾರಗಳನ್ನು ಹೇಳ್ಬೋದು. ಇಲ್ಲ ಮುಂದೆ ಯಾವಾಗ ನೀವು ಕೆಲವು ವಿಚಾರಗಳು ನಿಮ್ಮ ಬಂದಾಗ ಕೆಲವರ ಫೋನನ್ನು ನನ್ನ ಫೀಡ್ ಮಾಡಿಲ್ಲ, ಕೆಲವರ ಫೋನ್ ನನ್ನ ಹತ್ರ ಫೀಡ್ ಆಗಲಿಲ್ಲ. ಆ ಫೀಡ್ ಹಾಕಿರೋದವ್ರನ್ನು ಬಿಲ್ದೆಲ್ಲ ಆಗಿದೆ, ಬಿಲ್ದೆಲ್ಲ ಆಗಿದೆ. ಕೆಲವರು ಇಲ್ಲ ನಿನ್ನ ಮಾಡಿದ್ದೀನಿ, ಕೆಲವೊಂದು ಫೋನ್ ನಂಬರ್ ಫೀಡ್ ಆಗಲಿಲ್ಲ. ಅದು ಮಾತಾಡುವಾಗ ಹೆಸರು ಗೊತ್ತಾಗ್ತದೆ, ಕೆಲವೊಂದು ಫೀಡ್ ಆಗಲಿಲ್ಲ. ಅದನ್ನು ಮಾಡಿದ್ರೆ ಅವ್ರಿಗೆ ಪುನಃ ಕರೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕೆಲವು ಸಲ ಹೌದು ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಕೆಲವು ಸಲ ಮೀಟಿಂಗಲ್ಲಿ ಇರುವಾಗ ಫೋನ್ ತೆಗಿಲಿಕ್ಕೆ ಆಗೋದಿಲ್ಲ, ಅದು ಯಾರು ಫೀಡ್ ಆದವರಿಗೆ ವಾಪಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಿಂದು ಕೂಡ ಫೀಡ್ ಆಗಿ ಅದನ್ನು ಫೀಡ್ ಮಾಡುವಂಥ ಕೆಲಸ, ಇಲ್ಲದ್ರೆ ಎಲ್ಲರ ನಂಬರನ್ನು ಫೀಡ್ ಮಾಡುವಂಥ ಇದನ್ನು ಮಾಡ್ತೀವಿ. ಇನ್ನೇನಾದರೂ ಸಲಹೆ ಸೂಚನೆಗಳಿದ್ರೆ ನೀವು ಸಂವಾದದಲ್ಲಿ ನನಗೆ ಹೇಳ್ಬೋದು. ಇಲ್ಲ ಮುಂದಿನ ದಿನಗಳಲ್ಲೂ ಕೂಡ ನೀವು ಅದರಲ್ಲಿ ಹೀಗೆ ಅಂತ ಆ ವಿಚಾರಗಳು ಇದ್ದರೆ ಬದಲಾವಣೆಗಳು ಬೇಕಿದ್ರೆ ಖಂಡಿತ ಇಲ್ಲ ಜನರ ಈಗ ನಮ್ಮ ಆಫೀಸನ್ನು ಮಾಡ್ತೀವಿ. ಆಗಸ್ಟ್ 15th ನಂತರ ಆಫೀಸು ಒಂದು ಓಪನ್ ಆಗ್ತದೆ. ಅದರಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಸಾಧಾರಣ 6 ರಿಂದ 7 ಜನ PA ಇಡ್ತೇವೆ. ಯಾಕಂತ ಹೇಳಿದ್ರೆ ನೀವೀಗ ಫೋನ್ ಕರೆದು ಒಂದು ವಿಚಾರ, ತುಂಬ ಜನ ಬೇರೆ ಬೇರೆ ವಿಚಾರಕ್ಕೆ ಫೋನ್ ಮಾಡ್ತಾರೆ. ಅದಕ್ಕೆ ಒಂದು 6-7 ಜನ PA ಇಡ್ತೀವಿ. ಒಬ್ಬ ರೆವಿನ್ಯೂ ಸೆಕ್ಷನನ್ನೇ ನೋಡ್ಕೊಳ್ತಾನೆ, ಒಬ್ಬ ಹಾಸ್ಪಿಟಲ್ ಸೆಕ್ಷನನ್ನೇ ನೋಡ್ಕೊಳ್ತಾನೆ. ಸೊ ಆಸ್ಪತ್ರೆಯಲ್ಲಿ ಅರ್ಜೆಂಟು ಇದು ಮಾಡಿದಾಗ ಅಲ್ಲಲ್ಲಿ ನಮ್ಮ ಕಮಿಟಿಗಳಿರ್ತದೆ. ಬ್ಯಾಂಗ್ಳೂರು ಇಲ್ಲಂದ್ರೆ ನಮ್ಮ ಮಂಗಳೂರು, ಕೆಲವು ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಇದನ್ನೆಲ್ಲ ಕನೆಕ್ಟ್ ಮಾಡ್ತೀವಿ ಅವ್ರಿಗೆ. ಸೊ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋದರೂ ನಮ್ಮವ್ರು ಹೋದರೆ ಅವ್ರಿಗೆ ಅಲ್ಲಿ ಫೆಸಿಲಿಟಿ ಸಿಗಬೇಕು, ಬ್ಯಾಂಗ್ಳೂರಲ್ಲಿ ಹೋದರೂ ಸಿಗಬೇಕು. ಮಂಗಳೂರಲ್ಲಿ ಯಾವ ಹಾಸ್ಪಿಟ್ಲಿಗೆ ಹೋದರೆ ಅವರ PROವನ್ನು ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಕೆಲವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಸಿಗೋದಿಲ್ಲ. 24 hours ಅವರನ್ನು ಫೋನನ್ನು ಆನ್ ಇಟ್ಟು ಆಕ್ಸಿಡೆಂಟ್ ಇಸ್ಕೊಂಡ ಎಲ್ಲ ಕೆಲವರು ಎಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಸ್ಪಂದನೆ ಕೊಡುವ ಶಾಸಕರ ನೆಲೆಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ರೆವಿನ್ಯೂ ಸೆಕ್ಷನಲ್ಲಿ ಏನೇನು ಅದಿದೆ ಅದಕ್ಕೆ ಸಪ್ರೇಟ್ ಜನವನ್ನು ಇಡ್ತೀವಿ. ಟ್ರಸ್ಟಿನ ಕೆಲಸಕ್ಕೆ ಬೇರೆ ಸಪ್ರೇಟ್ ಆಗಿ ಜನವನ್ನು ಇಡ್ತೀವಿ. ಆನಂತರ ಕಾಮಗಾರಿಗಳ ಬಗ್ಗೆ ನಮ್ಮ ಅಫಿಷಿಯಲ್ PA ಆಗಿದ್ದಾರೆ ಅವರನ್ನು ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬ್ಯಾಂಗ್ಳೂರಿನಲ್ಲಿ ಕೂಡ 2 ಜನ PAಗಳನ್ನು ಇಟ್ಟಿದ್ದೀವಿ. ಅಂದರೆ ಒಬ್ಬರು ಬರೀ ಅಭಿವೃದ್ಧಿ ಫೈಲ್ಗಳನ್ನು ಮೂವ್ಮೆಂಟ್ ಮಾಡಲಿಕ್ಕೆ, ಇನ್ನೊಬ್ಬರು ಇಲ್ಲಿಂದ ಹೋದವರಿಗೆ ಕೆಲವು ಕಡೆ ಹೋಗ್ಲಿಕ್ಕೆ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಅದಕ್ಕೆ ಜೋಡಣೆ ಮಾಡಲಿಕ್ಕೆ. ಇದ್ಯಾರು ಸರ್ಕಾರದಿಂದ ಇದಕ್ಕೆ PAಗಳಿಗೆ ಸಂಬಳ ಸಿಗಲಿಲ್ಲ. ನಾನು ನನ್ನ ಕೈಯಿಂದ 2,60,000 ರೂಪಾಯಿ ಸಂಬಳವನ್ನು ನನಗೆ ಸಿಗುತ್ತೆ 90,000 ಮತ್ತು ಇನ್ನೊಂದು 70-80,000 ಅಲೌನ್ಸ್. ನಾನು ಕೊಡ್ತಿರೋದು 2,40,50,000 ರೂಪಾಯಿ ಸಂಬಳವನ್ನು ಕೊಟ್ಟು ಜನಗಳನ್ನು ಇಟ್ಟಿದ್ದೀನಿ. ಅಂದರೆ ಸೇವೆ ಕೊಡಬೇಕು, ಜನಗಳಿಗೆ ಆ ಸರ್ವಿಸ್ ಮುಟ್ಟಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಒಮ್ಮೆ ಈಗ ಕಚೇರಿ ಓಪನ್ ಆದರೆ ಮತ್ತು ಕಚೇರಿಯಲ್ಲಿ ಆದಷ್ಟು ಸಮಯ ಅಲ್ಲಿರ್ತೀವಿ. ಸರ್ಕಾರದಿಂದ ಬರುವಂಥ ಎಲ್ಲ ಉಚಿತವಾದ ಯೋಜನೆಗಳನ್ನು ಫ್ರೀಯಾಗಿ, ಈಗ ನೀವು ಸೈಬರ್ಗೆ ಬಾಕಿದಕ್ಕೆ ಹೋದರೆ ಅವರು 3 ರೂಪಾಯಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮ ಕಚೇರಿಯಲ್ಲಿ ಫ್ರೀಯಾಗಿ ಕೊಡುವಂಥ ಕೆಲಸವನ್ನು ಕರ್ನಾಟಕವನ್ನು ಮತ್ತು ಗ್ರಾಮೀಣ ಇನ್ನೊಂದು ಬರ್ತದೆ ಗ್ರಾಮವನ್ನು, ಇದು ಎರಡನ್ನೂ ತಗೊಳ್ಳೋ ಮುಖಾಂತರ ಆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಎಲ್ಲ ರೀತಿಯಲ್ಲಿ ಒಂದು ಹಂತದಲ್ಲಿ ಅಭಿವೃದ್ಧಿ ಮತ್ತು ಬಾಕಿ ಕೆಲಸಗಳನ್ನು ಮಾಡಿ 5 ವರ್ಷದಲ್ಲಿ ಜನರ ಆಶೀರ್ವಾದವನ್ನು ತೆಗೆಯಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು, ಜನರಿಗೆ ಪೂರಕವಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರಿಗಳು ಎಲ್ಲೆಲ್ಲಿ ಅಲ್ಲಿ ತೊಂದರೆಗಳನ್ನು ಮಾಡ್ತಾರೆ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಖಂಡಿತ ಸತಾಯಕತೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಟೋಟಲ್ ವಿಚಾರ ಏನಂತ ಹೇಳಿದ್ರೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಜನಗಳಿಗೆ ಕೆಲಸ ಸಿಗಬೇಕು. ಇಲ್ಲಿ ಬರೀ ನಮ್ಮ ಹತ್ರ ಇರುವಂಥದ್ದು ಪುತ್ತೂರಿನಲ್ಲಿ ಅಡಿಕೆದ್ದು ಮಾತ್ರ ನಮ್ಮ ಹತ್ರ ಕೃಷಿ ಉತ್ಪತ್ತಿ ಅಂತ ಇರುವುದು. ಅದು ನಾವು ಅಡಿಕೆ ಬಿಟ್ಟರೆ ರಬ್ಬರ್ ಮಾತ್ರ ನಮ್ಮ ಹತ್ರ ಇರುವಂಥದ್ದು. ಈ ಅಡಿಕೆ ಮಾಡ್ತಾರೆ, ಬಡ್ತಾರೆ, ಅದನ್ನು ವರ್ಷ ಪೂರ್ತಿ ಖರ್ಚು ಮಾಡ್ತಾರೆ, ಆನಂತರ ಪುನಃ ನೆಕ್ಸ್ಟ್ ಅಡಿಕೆ ಆಗುವವರೆಗೆ ಕಾಯ್ತಾರೆ. ಆಗ ಕಮರ್ಷಿಯಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ತಿಂಗಳಿಗೆ ಇಲ್ಲಿಗೆ ಒಂದು 50 ರಿಂದ 100 ಕೋಟಿ ಬಂದು ಬೀಳಬೇಕು. ಕನಿಷ್ಠ ಒಂದು 50 ಕೋಟಿ ಹೊರಗಡೆ ದುಡ್ಡು ಇಲ್ಲಿ ಬಂದು ಬೀಳಬೇಕು. ಉಪ್ಪಿನಂಗಡಿಯಲ್ಲಿ ಸುಮಾರು ಒಂದು 450 ಕೋಟಿಯ ಒಂದು ಪ್ರಪೋಸಲನ್ನು ಇಟ್ಕೊಂಡಿದ್ವಿ. ಅದನ್ನೊಂದು ಟೂರಿಸಂ ಕ್ಷೇತ್ರವಾಗಿ ಮಾಡಬೇಕು. ನೀವು ಕೂಡಲ ಸಂಗಮದಲ್ಲಿ ನೋಡಿರ್ಬೋದು,
ಫುಲ್ಲು ನೀರಿರ್ತದೆ. ಆ ನೀರು ಕೆಳಗಡೆ ನಾವು ಇಳಿದು ಶಿವಲಿಂಗಕ್ಕೆ ದರ್ಶನ ಮಾಡಿಕೊಂಡು ಬರೋದು. ಉಪ್ಪಿನಂಗಡಿಯಲ್ಲಿ ಅರ್ಧ ಹಂತ ಮುಗಿಸಿದ್ದೀನಿ, ಇನ್ನು ಸಲಕಾರದ ಅನುಮೋದನೆ ಮಾತ್ರ ಸಿಗಬೇಕು. ಆ ಸಂಗಮ ಕೂಡಲ ಸಂಗಮ ಏನಾಗ್ತದೆ, ಅದರ ಕೆಳಗಡೆ ಡ್ಯಾಮನ್ನು ಮಾಡ್ತೀವಿ. ಇಲ್ಲಿ ಸಂಗಮ ಆಗೋದ್ರಿಂದ ಸ್ವಲ್ಪ ಲೆವೆಲಲ್ಲಿ ಕೆಳಗಡೆ ಪೂರ್ತಿ 365 ದಿವಸ ನೀರು ನಿಲ್ಲಬೇಕು. ಈ ಉದ್ಭವಲಿಂಗ ಏನಿದೆ, ಆ ಉದ್ಭವಲಿಂಗ ಕೆಳಗೆ ಇರ್ತದೆ. ಅಲ್ಲಿ ನಾವು ಏನು ಮರಳಿದೆ ಅದರಿಂದ 15 ಫೀಟ್ ಕೆಳಗಡೆ ಇದೆ. ಅಲ್ಲಿವರೆಗೆ ಗೋಳಾಕಾರದಲ್ಲಿ 60 ಫೀಟ್ ಇದು ದೊಡ್ಡ ಇದು ಮಾಡಿ ಜನ ಇಲ್ಲಿಂದ ಪ್ಲಾಟ್ಫಾರ್ಮಿಂದ ಹೋಗಿ ಅಲ್ಲಿ ಇಳಿದು ಪೂರ್ತಿ ನೀರು ಬರುವಾಗಲೇ ಇಳಿದು ದರ್ಶನ ಮಾಡ್ಕೊಂಡು ಬರುವಾಗೆ 60 ಫೀಟಲ್ಲಿ 20 ಫೀಟ್ ಉದ್ದಕ್ಕೆ ಅವ್ರ ಮೇಲೆ ಬರುವಂಥದ್ದು. ಅದಕ್ಕೆ ಡೂಮ್ ಮಾಡಿ ಪ್ಲ್ಯಾಟ್ಫಾರ್ಮ್ ಮಾಡಿ ಪೂರ್ತಿ ನೀರು ನಿಲ್ಲೋಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಿ, ಒಂದು ಕಡೆ ಬೋಟಿಂಗ್ ವ್ಯವಸ್ಥೆ ಮಾಡಿ, ಈ ಥರ ಯೋಜನೆಯನ್ನು ಮಾಡಿ ಎಲ್ಲ 3D ಮಾಡಿ ಎಲ್ಲ ಸೆಟ್ ಮಾಡಿ ನಮ್ಮ ಮೈನರ್ ಇರಿಗೇಷನ್ ಮಂತ್ರಿಗಳಿಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಒಮ್ಮೆ ಬರ್ತೀನಿ, ನಾನು ಒಮ್ಮೆ ನೋಡ್ತೀನಿ ಅಂತ ಮೊನ್ನೆ 10 ತಾರೀಕಿಗೆ ಬರಲಿಕ್ಕಿದ್ರು, ಬಂದಿಲ್ಲ. ಅದರ ಮಂಜೂರಿಯತೆಯನ್ನು ತಗೊಂಡು ಮತ್ತೆ ಬೆಳ್ಳಿಪಾಡಿ ಕಟ್ಟಡದ ಹತ್ರ 9 ಮೀಟರ್ ನೀರು ನಿಲ್ತದೆ, ಅಲ್ಲೊಂದು ಡ್ಯಾಮ್ ಮಾಡಿದ್ದಾರೆ. ನಮಗೆ ಪೂರ್ತಿ ಕುಡಿಲಿಕ್ಕೆ ನೀರಿಗೆ ಯಾವುದೇ ತೊಂದರೆ ಇಲ್ಲ. 9 ಮೀಟರ್ ನೀರಿನ ಹೈಯೆಸ್ಟ್ ವಾಟ್ರ್ ವಿತ್ 1.5 ಕಿಲೋಮೀಟರ್ ರೇಡಿಯಸಲ್ಲಿ ನಿಲ್ತದೆ. ಸೊ ಅಂಡರ್ ವಾಟ್ರು ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ರೀತಿ ಇನ್ನೊಂದು ಪ್ರಪೋಸಲ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲ ಸಹಕಾರ ಬೇಕು. ತಪ್ಪಿದಲ್ಲಿ ತಿದ್ದುವಂಥ ಕೆಲಸ, ಬೈದು ತಿದ್ದಬೇಡಿ, ತಪ್ಪಿನಲ್ಲಿ ತಿದ್ದುವಂಥ ಕೆಲಸಗಳನ್ನು ಮಾಡಿ. ಬೈದಿದ್ರೆ ಎದುರಿ ಬೈದು ಬಿಡಿ, ಏನು ತೊಂದರೆ ಇಲ್ಲ. ನಮ್ಮನ್ನು ನಾವು ಸರಿ ಅಂತ ಎಲ್ಲ, ಯಾರು ಎಷ್ಟು ತಿಳ್ಕೊಂಡರು ನಾವು ಸರಿ ಅಂತ ತಿಳ್ಕೊಂಡ್ರೆ ತಪ್ಪು ಮನುಷ್ಯ ಅದನ್ನು ತಪ್ಪು ಮಾಡಿಯೇ ಮಾಡ್ತಾನೆ. ಏನಾದರೂ ಒಂದು ನಮ್ಮ ಆ್ಯಂಗಲ್ ಇದೆ ಹೇಳ್ತಾರೆ. ಚಿಕ್ಕ ಕ್ಲರ್ಕ್ ಹತ್ರ ಚಿಕ್ಕವ್ರ ಹತ್ರ ನಾವು ತಿಳ್ಕೊಳ್ಳಿಕ್ಕೆ ತುಂಬ ವಿಚಾರ ಇದೆ. ಯಾವಾಗಲೂ ಯು ಹ್ಯಾವ್ ಟು ಹಿಯರ್ ಅಂತ ಹೇಳ್ತಾರೆ. ನಾವು ಏನು ಗೊತ್ತಿದ್ದೇವೋ, ಎಷ್ಟು ಗೊತ್ತಿದ್ದೇವೆ ಇನ್ನೊಬ್ಬರನ್ನು ಕೇಳಬೇಕಂತೆ. ಆಗ ನಮಗೆ ಗೊತ್ತಿದ್ದನ್ನು ತಗೊಳ್ಬೋದು, ಬೇಡದನ್ನು ಬಿಡ್ಬೋದು. ಆ ರೀತಿಯಲ್ಲಿ ಕೆಲಸ ಮಾಡುವಂಥ ವಿಚಾರವನ್ನು ಮಾಡ್ತೀನಿ. ಒಟ್ಟಿನಲ್ಲಿ ನೀವೆಲ್ಲ ಇವತ್ತು ಬಂದಿದ್ರಿ, ಒಳ್ಳೆಯ ವಿಚಾರ. ನಿಮ್ಮ ಪ್ರೀತಿ ಇವತ್ತು ಇಲ್ಲಿವರೆಗೆ ಮುಟ್ಲಿಕ್ಕೆಲ್ಲ ನಿಮ್ಮ ಸಹಕಾರ. ನೀವು ಅವತ್ತೇ ಏನಾದರೂ ಆ ಕಡೆ ಈ ಕಡೆ ಆಗ್ತಾ ಇದ್ರೆ ಯಾವುದು ಆಗ್ತಾ ಇರಲಿಲ್ಲ. ನಿಮ್ಮೆಲ್ಲ ಸಹಕಾರ ತಗ್ಗು ಎತ್ತರ ತಗ್ಗು ಬಂದು ಒಂದು ಹಂತ ಡೈವರ್ಸಿಫಿಕೇಶನ್ ತಗೊಂಡು ಇಲ್ಲಿವರೆಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದೀನಿ. ಅದು ಸಮಾಜದಲ್ಲಿ ಎಷ್ಟು ವರ್ಷದ ಆಶೀರ್ವಾದ ಮಾಡ್ತಾರೆ, ಅದು ಜನಗಳ ಮೇಲೆ ಬಿಟ್ಟಿರುವಂಥದ್ದು. 5 ವರ್ಷದಲ್ಲಿ ಈಗ ಕೊಟ್ಟಿರುವಂಥ ಸಮಯದಲ್ಲಿ ಪ್ರಾಮಾಣಿಕವಾಗಿ ಅಭಿವೃದ್ಧಿಯಾಗಿ ಜನಗಳ ಕೈಗೆ ಕೆಲಸ ಕೊಡಬೇಕು. ಈ ಜನ ಬದಲಾವಣೆಯನ್ನು ಕಾಣಬೇಕು. ನಾವು ಇಷ್ಟು ವರ್ಷ ಕಂಡದ್ದು ಇದನ್ನೇ ಆಗ್ತದೆ. ನಾನು ಕೇಳಿದ್ದೀನಿ, ನಾನು ಎಷ್ಟೋ ವರ್ಷದ ಕೇಳಿದ್ದೀನಿ. ಕೆಲವರೆಲ್ಲ ಇಲ್ಲೆಲ್ಲ ಮಂತ್ರಿಗಳಾಗುವಾಗ ಇಲ್ಲ ದೊಡ್ಡ ಪೋಸ್ಟ್ ಸಿಗುವಾಗ ಭಾಷಣ ಕೊಟ್ಟದ್ದು ನಾನು ಹಿಂದೂ ಕಡೆ ಕೂತ್ಕೊಂಡು ಕೇಳಿದ್ದೀನಿ. ಈ ವರ್ಷ ನಾವು ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸ್ತೇನೆ ಅಂತ ಹೇಳಿದರು ತುಂಬ ಜನ. ಪುತ್ತೂರಿನ ಚಿತ್ರಣ ಬದಲಾಗಲಿಲ್ಲ. ಹಾಗೆ ಬದಲಾವಣೆ ಮಾಡಲಿಕ್ಕೆ ಆಗ್ತದ ಅನ್ನೋ ಪ್ರಯತ್ನದಲ್ಲಿ ಇದ್ದೇನೆ. ನಿಮ್ಮ ಸಹಕಾರ ಬೇಕು. ಒಂದು 4-5 ಮಾತ್ರ ನನ್ನ ಹತ್ರ ಟಾರ್ಗೆಟ್ ಇರೋದು. ದೊಡ್ಡದು ರೋಡು ಆಗ್ತದೆ, ನದಿ ಆಗ್ತದೆ, ಸಿಮೆಂಟ್ ಆಗ್ತದೆ, ಅದು ಬರ್ತಾನೆ ಇರ್ತದೆ. ನೀವು ಶಾಸಕರು ಇರಲಿ ಇಲ್ಲದೇ ಇರಲಿ, ಅದು ಒಂದು ದುಡ್ಡು ಬರ್ತಾ ಇದೆ, ಕೆಲಸ ಆಗ್ತಾ ಇರ್ತದೆ. ನಮಗೆ ಬೆಂಚ್ ಮಾರ್ಕ್ ಬೇಕು, ಡೆವಲಪ್ ಆಗಬೇಕು. ದಿಸ್ ಇಸ್ ದ ಮೇನ್ ಟಾರ್ಗೆಟ್. ನನ್ನೊಂದು 4-5 ಟಾರ್ಗೆಟ್ ಇದೆ. ಒಂದು ಉದ್ಯೋಗ ಕೊಡುವಂಥದ್ದು, ಇಂಡಸ್ಟ್ರಿಗಳು ಬರಬೇಕು ಇಲ್ಲಿಗೆ, ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಡ್ರೈನೇಜ್ ಸಿಸ್ಟಮ್ ಆಗಬೇಕು, ಉದ್ಯೋಗ ಆಗಬೇಕು, KMF ಶಿಪ್, ನೇಷನ್ ಹೈವೇ ಬರಬೇಕು. ಇಂಥ ದೊಡ್ಡ ಯೋಜನೆಗಳೇ ದೇವರ ದಯೆಯಿಂದ ಇಲ್ಲಿವರೆಗೆ ಟ್ರ್ಯಾಕ್ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಮುಂದೆನೂ ಕೂಡ ಅಂಥ ವಿಚಾರಗಳಿದ್ರೆ ಖಂಡಿತ ನನ್ನ ಹತ್ರ ನನ್ನನ್ನು ತಿದ್ದುಕೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ ಸಹಕಾರ ಎಲ್ಲ ನಿಮಗೆ ಬೇಕು. ಇವತ್ತು ನಾವು ಜಸ್ಟ್ ಕರೆದದ್ದು ಏನು ಪ್ರೆಸ್ ಮಾಡಲಿಕ್ಕೆಲ್ಲ, ಆಗ ಮಾತಾಡಿ ಅಂತ ಕೆಲವು ಹಿರಿಯ ಪತ್ರಕರ್ತರು ಹೇಳೋದಕ್ಕಾಗಿ ನನ್ನ ಮನದಾಳದ ಮಾತುಗಳು ನಿಮ್ಮ ಹತ್ರ ಹೇಳಿದ್ರಿ. ಪ್ರೀತಿಯಿಂದ ಇಟ್ಟು ಬಂದಿದ್ರಿ. ಯಾವಾಗಲೂ ನಿಮ್ಮ ಪ್ರೀತಿ ಅಶೋಕರಿ ಹತ್ರ ಇರಲಿ. ಟ್ರಸ್ಟ್ನ ಮುಖಾಂತರ ಕೂಡ ಟ್ರಸ್ಟ್ನಲ್ಲಿ ಕೂಡ ನಾವು ನಿರಂತರ 4-5 ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತೀವಿ. ಸಾರಿ ಕೊಡುವಂಥದ್ದು ಕಾರ್ಯಕ್ರಮ, ಮೆಡಿಕಲ್ ಕ್ಯಾಂಪು, ಇಂಥದ್ದನ್ನೆಲ್ಲ ವರ್ಷ ಮಾಡಿಕೊಂಡು ಜನರನ್ನು ತಲುಪುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಬೇರೆ ಧರ್ಮದವರ ಎಲ್ಲ ದೇವಸ್ಥಾನಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಈಗೊಂದು ಅಲ್ಪಸಂಖ್ಯಾತರ ಇದರಲ್ಲಿ ಒಂದು 3 ಕೋಟಿಯ ಪ್ರಪೋಸಲನ್ನು ನಾನು ಬೇರೆ ಮಸೀದಿಗಳಿಗೆ, ಮಂದಿರಗಳಿಗೆಲ್ಲ ಕಳಿಸ್ಕೊಟ್ಟಿದ್ದೀನಿ.
ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಪರಿಕಲ್ಪನೆ ಇದೆ. ದೇವರ ಆಶೀರ್ವಾದ ಎಲ್ಲಿವರೆಗಿದೆ ಅಂತ ಗೊತ್ತಿಲ್ಲ. ಒಂದು ಅದೇಗೊಂದು ಆ ಎಂಟ್ರೆನ್ಸಸ್ ಅನ್ನೋದು ಸರಿ ಇಲ್ಲ. ಅವರೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಆ ಮಾಸ್ಟರ್ ಪ್ಲ್ಯಾನು ನನ್ನ ಮನಸ್ಸಿಗೆ ಅದು ಒಪ್ಪಲಿಲ್ಲ. ಅದಕ್ಕೆ ಮೊನ್ನೆ 2 ಸಲ ಮೀಟಿಂಗ್ ಮಾಡಿ ನಾನು ಅದನ್ನು ಆಗೋದಿಲ್ಲ, ನಾನು ಮಾಸ್ಟರ್ ಪ್ಲ್ಯಾನ್ ಇಟ್ಕೊಂಡು ಸೈಟಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲವರಿಗೆ ಮಾಸ್ಟರ್ ಪ್ಲ್ಯಾನ್ ನೋಡಲಿಕ್ಕೆ ಗೊತ್ತಿದೆ, ಕೆಲವರಿಗೆ ಮಾಸ್ಟರ್ ಪ್ಲ್ಯಾನ್ ಅಂದರೆ ಏನಂತ ಗೊತ್ತಿಲ್ಲ. ನಾನು ಬಿಲ್ಡಿಂಗ್ ಕಟ್ಟೋದಿಲ್ಲ ಅನ್ನೋ ಉದ್ದೇಶ ಮಾತ್ರ ಇಲ್ಲ. ಇವರು ಚಿತ್ರ ಬಿಡಿಸಿ ಮೇಲೆ ಉದ್ದ ನನ್ನ ಚಿತ್ರ ಹೋಗ್ತದೆ. ಸೊ ಕಂಬಳದ ಗದ್ದೆ ಇದೆ, ಅದನ್ನು ಆ ತುದಿಗೆ ಫುಲ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದೆ. ಅದರಿಂದ ಆ ಕಡೆ ಬೇಕಾದಷ್ಟು ಜಾಗ ಇದೆ, ಅವರು ಅದನ್ನು ಬಿಟ್ಟು ಇದ್ದಲ್ಲಿಯೇ ಇಟ್ಟಿದ್ದಾರೆ. ಅದನ್ನು ಆ ಬಳಿಗೆ ಶಿಫ್ಟ್ ಆಗಬೇಕು. ನಮ್ಮ ಎದುರುಗಡೆ ದೇವಸ್ಥಾನದ ಎದುರುಗಡೆ ಏನೋ ಪೊಲೀಸ್ ಸ್ಟೇಷನ್ ಇದೆ, ಅದನ್ನೆಲ್ಲ ನನ್ನ ಪರಿಕಲ್ಪನೆ ದೇವಸ್ಥಾನದ ಎದುರುಗಡೆ ಪೊಲೀಸ್ ಸ್ಟೇಷನ್ ಶಿಫ್ಟ್ ಆಗಬೇಕು. ಅಲ್ಲಿರುವಂಥ ಮನೆಗಳೆಲ್ಲ ಹೋಗಬೇಕು, ಅದೆಲ್ಲ ದೇವಸ್ಥಾನದ ಜಾಗ, ಅದೆಲ್ಲ ಓಪನ್ ಆಗಬೇಕು. ಆ ಬಾವಿ ಇದು ಎಲ್ಲ ಅಲ್ಲಿ ಒಂದು 340 ಫೀಟಿಗೆ ಅದು ಓಪನ್ ಆಗಬೇಕು ಅಂತ ನಾನು ಹೇಳೋದು. ಇದು ದೊಡ್ಡ ಕ್ಷೇತ್ರ ಇಮ್ಯಾಜಿನ್ ಮಾಡಿ, ಅದನ್ನು ಪೂರ್ತಿ ಓಪನ್ ಮಾಡಿದರೆ ಹೇಗೆ ಆಗ್ಬೋದು? ಆ ತೋಡು ಏನಿದೆ ಅದಕ್ಕೆ ಇಷ್ಟೊಳಗೆ ರಿಟೈನಿಂಗ್ ವಾಲ್ ಇಲ್ಲ. ಆ ತೋಡಿಗೆ ರಿಟೈನಿಂಗ್ ವಾಲ್ ಕಟ್ಟಿದರೆ ಇದನ್ನು ಪೂರ್ತಿ ಓಪನ್ ಮಾಡಿದರೆ ಒಂದು 500 ಫೀಟ್ಗೆ ದೇವಸ್ಥಾನ ಓಪನ್ ಆಗ್ತದೆ. ಅದಕ್ಕೆ ಪೂರ್ತಿ ಮಾರ್ಬಲ್ ಗ್ರನೈಟ್ ಹಾಕಿ ಒಂದು ಸೈಡಿನ 30 ಫೀಟ್ ರಸ್ತೆ ಇರ್ತದೆ, 30-40 ಫೀಟ್ ಆ ಕಡೆ ಅವರು ಆ ರಸ್ತೆ ತೋಡಿನ ಬದಿಯಿಂದ ಬಂದು ಇಲ್ಲಿವರೆಗೆ ಬರಬೇಕು. ಇಡೀ ದೇವಸ್ಥಾನ ಓಪನ್ ಆಗಿ ಎದುರುಗಡೆ ಆಗಿ ಪರ್ಮನೆಂಟ್ ಸ್ಟಾಲ್ಸ್ ಬೇಕು, ಅದನ್ನು ಪ್ಲ್ಯಾನ್ ಮಾಡಿ ಅಲ್ಲಲ್ಲಿ ಒಂದು ಯಾತ್ರಿ ನಿವಾಸ ಬೇಕು. ಮಾನ್ಯ ಪೋಷಕರೇ, ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ 5.0 ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 2023 ಆಗಸ್ಟ್ ತಿಂಗಳ 7ರಿಂದ 12ರವರೆಗೆ, 2023 ಸೆಪ್ಟೆಂಬರ್ ತಿಂಗಳ 11ರಿಂದ 16ರವರೆಗೆ ಮತ್ತು 2023 ಅಕ್ಟೋಬರ್ ತಿಂಗಳ 9ರಿಂದ 14ರವರೆಗೆ ನಡೆಯಲಿದೆ. ಎಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರ, ಉಪಕೇಂದ್ರ ಹಾಗೂ ಅಂಗನವಾಡಿಗಳಲ್ಲಿ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುವುದು. ಆದುದರಿಂದ ತಪ್ಪಿದ ಪ್ರತಿ ಡೋಸ್ ಲಸಿಕೆ ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮಗುವನ್ನ ರೋಗಗಳಿಂದ ದೂರವಿಡಲು ಇಂದೇ ನಿಮ್ಮ ಮಗುವಿನ ಲಸಿಕೆಯನ್ನ ಪೂರ್ಣಗೊಳಿಸಿ ದಡರ ರುಬೆಲ್ಲಾ ನಿರ್ಮೂಲನೆಗೆ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.